ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನನ್ನ ಅಕ್ಕನ ಜೊತೆಯಲ್ಲೇ ಇದ್ದೇನೆ ಬೆಳಿಗ್ಗೆಯಿಂದ. ನೋಡಿ, ನಾನು ಮತ್ತು ಅಕ್ಕ ಎಲ್ಲಿಗೆಲ್ಲ ಹೋದೆವು ಅಂತ ನೋಡಿ. ಇದು ಡ್ಯಾನ್ಸ್ ಕ್ಲಾಸ್ಗೆ ಬಂದಿದ್ದೇವೆ. ನನ್ನ ಅಕ್ಕನದು ನಾಳ್ದು ನವರಾತ್ರಿಗೆಲ್ಲ ಡ್ಯಾನ್ಸ್ ಎಲ್ಲ ಉಂಟು, ಹಾಗೆ ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದೇವೆ ನಾವಿಲ್ಲಿ. ನೋಡಿ, ಎಲ್ಲರೂ ಸಿಗ್ತೇವೆ. ಇಲ್ಲೇ ಹತ್ತಿರ ನೋಡಿ ದೇವರದ್ದೊಂದು ಗುಡಿ ಉಂಟು, ಭಾರಿ ಚೆಂದ ಉಂಟು, ಶಾರದಾ ಮಾತೆದು. ನೋಡಿ ಎಷ್ಟು ಚೆಂದ ಅಂತ ಹೇಳಿದರೆ ನನಗೆ ತುಂಬ ಖುಷಿ ಆಯಿತು ನೋಡಿ. ನೋಡಿ, ಸರ್ ಸಹ ಬಂದಿದ್ದಾರೆ ಈಗ ಕಲಿಸಲಿಕ್ಕೆ. ತುಂಬ ಚೆಂದ ಮಾಡ್ತಿದ್ರು ಡ್ಯಾನ್ಸ್ ಎಲ್ಲ. ಇನ್ನೂ ಸಹ ಬೇರೆ ಮಕ್ಕಳೆಲ್ಲ ಬರ್ತಾರೆ ಈಗ ಡ್ಯಾನ್ಸ್ ಮಾಡಲಿಕ್ಕೆ. ನೋಡಿ, ಅವರು ಡ್ಯಾನ್ಸ್ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಒಳ್ಳೆ ಕತೆ ಅವರು. ಸರ್ ಆಚೆ ಈಚೆ ಹೋಗ್ತಿದ್ದಾರೆ. ಒಬ್ಬರಂದರೆ ಹೊಸಬರು ಜಾಯ್ನ್ ಆದದ್ದು, ಅವರಿಗೆ ಕಲಿಸ್ತಾ ಇದ್ದಾರೆ ಅವರು. ಒಳ್ಳೆ ಟೈಮ್ ಪಾಸ್ ಆಗ್ತಿತ್ತು ನನಗೆ ಅಲ್ಲಿ. ಮಕ್ಕಳ ಡ್ಯಾನ್ಸ್ ಸ್ಟಾರ್ಟ್ ಆಯಿತು, ಪ್ರಾಕ್ಟೀಸ್. ಮಕ್ಕಳೊಂದು ಎನರ್ಜಿ ನೋಡಿ ಎಷ್ಟು ಚೆಂದ, ಖುಷಿ ಆಗ್ತದೆ ನೋಡಲಿಕ್ಕೆ. ನನಗೊಂದು ಟೈಮ್ ಓದೋದೇ ಗೊತ್ತಾಗಲಿಲ್ಲ. ಮಕ್ಕಳ ಡ್ಯಾನ್ಸ್, ಇವರದೆಲ್ಲ ಅಕ್ಕನವರದೆಲ್ಲ ಡ್ಯಾನ್ಸ್ ನೋಡಿ ಖುಷಿ ಆಯಿತು. ಇಷ್ಟು ಬ್ಯುಸಿಯಲ್ಲಿ ಸಹ ಇದನ್ನೆಲ್ಲ ಮಾಡ್ತಾರಲ್ಲ ಇವರಂತ. ಗ್ರೇಟ್ ಮಾತ್ರ. ಭಗವದ್ಗೀತೆ ಕ್ಲಾಸ್. ಈಗ ಸಂಗೀತ ಕ್ಲಾಸಿಗೆ ಬಂದಿದ್ದೇವೆ.
ಹೀಗೆ ಒಂದು ದಿನ ಫುಲ್ ಅಕ್ಕನ ಜೊತೆ ಹೋಯಿತು ನೋಡಿ, ಬೆಳಿಗ್ಗೆಯಿಂದ ಫುಲ್ ಬ್ಯುಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.